ಈಗಿನ ಇರಾನ್ ಆದ್ಯ ಖಮೇನಿಗೆ ಮೊದಲು ಇದ್ದ ಅಯಾತೊಲ್ಲಾ ರುಹೆಲ್ಲಾ ಮುಸೋವಿ ಖೊಮೇನಿ ಅವರು ಇರಾನಿನ ರಾಜಸತ್ತೆ ಕಿತ್ತೊಗೆದ ಕ್ರಾಂತಿಕಾರಿಯಾಗಿದ್ದು, ಅವರ ಅಜ್ಜ ಭಾರತದ ಬಾರಾಬಂಕಿ ಬಳಿಯ ಕಿಂತೂರು ಗ್ರಾಮದವರು. ಉತ್ತರ ಪ್ರದೇಶದ ಬಾರಾಬಂಕಿ ಬಳಿಯ ಕಿಂತೂರಿನಲ್ಲಿ ಹುಟ್ಟಿದವರು ಅಯಾತೊಲ್ಲಾ ರುಹೆಲ್ಲಾ ಮುಸೋವಿ ಖೊಮೇನಿ ಅವರ ಅಜ್ಜ. ಅವರು ಮುಂದೆ ಇರಾನಿಗೆ ಹೋಗಿ ನೆಲೆಸಿದ್ರು. ಕಿಂತೂರು ಶಿಯಾ ಕೇಂದ್ರವಾದರೆ ಅವರು ಹೋಗಿ ನೆಲೆಸಿದ್ದು ಇರಾನಿನ ಶಿಯಾ ನೆಲೆ ಖೊಮೇನಿಯಲ್ಲಿ. 1979ರಲ್ಲಿ ಇರಾನಿನ ರಾಜಸತ್ತೆಯ ಕೊನೆಯ ದೊರೆ ರೆಜಾ ಪೆಹ್ಲವಿ ಅವರು ಕ್ರಾಂತಿಕಾರಿಗಳ ಎದುರು ರಾಜಸತ್ತೆ ತೊರೆಯಬೇಕಾಯಿತು. ಆಗ ಇರಾನಿನ ಸುಪ್ರೀಂ ಆಡಳಿತ ನಾಯಕರಾದವರು ಅಯಾತೊಲ್ಲಾ ಖೊಮೇನಿಯವರು. ಇವರು ಹಿಂದಿ ಎಂಬ ಅಡ್ಡ ಹೆಸರನ್ನು ಹೊಂದಿದ್ರು. 1989ರಲ್ಲಿ ಅಯಾತೊಲ್ಲಾ ಖೊಮೇನಿಯವರು ಮರಣ ಹೊಂದಿದ್ರು. ಖೊಮೇನಿ ಅವರ ಬಳಿಕ ಅಧಿಕಾರದ ಚುಕ್ಕಾಣಿ ಹಿಡಿದವರು ಆಲಿ ಖಮೇನಿಯವರು ಇರಾನನ್ನು ಗಟ್ಟಿಗೊಳಿಸಿದ್ದಾರೆ. ಇಸ್ರೇಲ್ ಯುದ್ಧ ಆರಂಭಿಸಿದ ಮೇಲೆ ಇರಾನ್ ದುರ್ಬಲ ಅಲ್ಲ ಎನ್ನುವುದು ಹೆಚ್ಚು ಸ್ಪಷ್ಟವಾಗಿದೆ ಎನ್ನಲಾಗುತ್ತಿದೆ. ಇರಾನ್ 60% ಶುದ್ಧ ಯುರೇನಿಯಂ ಪ್ರಕ್ರಿಯೆ ಅರಿತಿದೆ. ಆದರೆ ಪರಮಾಣು ಅಸ್ತ್ರ ತಯಾರಿಕೆಗೆ 90% ಶುದ್ಧತೆ ಸಾಧಿಸಬೇಕಾಗಿದೆ. ಹಾಗಾಗಿ ಇರಾನ್ ಅಣ್ವಸ್ತ್ರ ಹೊಂದಿಲ್ಲ ಎಂದು ತಿಳಿದುಬಂದಿದೆ.